ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಇವತ್ತು ನಾವು ಮಂಗಳೂರಿನ ಫೇಮಸ್ ಬಸಳೆ ಹುರುಳಿಕಾಳು ಸಾರು ಮಾಡುವ. ತುಂಬ ಸುಲಭ, ಅಷ್ಟೇ ರುಚಿಕರ ಕೂಡ. ಇಲ್ಲಿ ನಾನು ನೋಡಿ ಮೊಳಕೆ ಬರಿಸಿದ ಹುರುಳಿಕಾಳನ್ನು ತಗೊಂಡಿದ್ದೇನೆ. ನೋಡಿ, 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಆಮೇಲೆ ಬಸಳೆಯನ್ನು ಕೂಡ ತಗೊಂಡಿದ್ದೇನೆ. ಇದನ್ನೀಗ ಕ್ಲೀನ್ ಮಾಡಿ ಇಟ್ಕೊಳ್ಳುವ. ಇಲ್ಲಿ ನಾನು ಮೊದಲೇ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಒಂದು ಪಾತ್ರೆಯಲ್ಲಿ. ಅದಕ್ಕೆ ನಾವು ಮೊಳಕೆ ಬರಿಸಿದ ಈ ಹುರುಳಿಕಾಳನ್ನು ಹಾಕ್ಕೊಳ್ಳುವ. ಚೆನ್ನಾಗಿ ತೊಳೆದು ಆಮೇಲೆ ಹಾಕ್ಕೋಬೇಕು. ತುಂಬ ಒಳ್ಳೆ ಕಾಂಬಿನೇಷನ್. ಈ ಮೊಳಕೆ ಬರಿಸಿದ ಹುರುಳಿಕಾಳು ಮತ್ತು ಬಸಳೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ. ಇಲ್ಲಿ ನಾನು ಬಸಳೆಯ ದಂಟನ್ನು ಕೂಡ ಇವಾಗಲೇ ಹಾಕಿ ಇದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ. ಬಸಳೆ ದಂಟು ಸ್ವಲ್ಪ ಲೇಟಾಗಿ ಬೇಯ್ತದೆ, ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟು ಬಿಡುವ. ಸ್ವಲ್ಪ ಹೊತ್ತು ಆದ ನಂತರ ನೋಡಿ, ಒಂದು 10ರಿಂದ 15 ನಿಮಿಷ ಆದ ನಂತರ ನಾನು ಇದಕ್ಕೆ 2 ಟೊಮೆಟೊ, 1 ಈರುಳ್ಳಿ, ಉಪ್ಪು ನಿಮ್ಮ ಅನುಸಾರ, ಚಿಟಿಕೆ ಅರಸಿನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ಮೊದಲೇ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟ ಈ ಬಸಳೆ ಸೊಪ್ಪನ್ನು ಕೂಡ ಇಲ್ಲಿ ನಾವು ಸೇರಿಸ್ಕೋಬೇಕು. ನೋಡಿ, ಈ ಬಸಳೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸಿ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟು ಬಿಡ್ತೇನೆ. ಇದನ್ನು ಮಿಕ್ಸ್ ಮಾಡಬೇಕಾಗೇನು ಇಲ್ಲ. ಈಚೆ ಕಡೆ ಇದು ಮಸಾಲಕ್ಕೆ ನೋಡಿ 8ರಿಂದ 9 ಕೆಂಪು ಮೆಣಸು, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದೇನೆ, ಅಷ್ಟೇನು ಖಾರ ಇಲ್ಲ. ಇದು ಬಸಳೆ ಸಾರು ಕಮ್ಮಿ ಖಾರ ಇದ್ರೇ ರುಚಿ ಜಾಸ್ತಿ. ಇದಕ್ಕೆ ಅರ್ಧ ಚಮಚ ನಾನು ಉದ್ದಿನಬೇಳೆ, 1/4 ಚಮಚ ಮೆಂತ್ಯ ಕಾಳನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೇನೆ. ಇವಾಗ ಇಲ್ಲಿ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಸಣ್ಣ ಚಮಚದಲ್ಲಿ 1 ಚಮಚ ಆಗುವಷ್ಟು ಜೀರಿಗೆ, ಸ್ವಲ್ಪ ಹಿಂಗು, 2 ಚಮಚ ಕೊತ್ತಂಬರಿ ಬೀಜವನ್ನು ಕೂಡ ಸೇರಿಸಿ ಇವನ್ನು ಕೂಡ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಂಥದೇ ಮಂಗಳೂರಿನ ರೆಸಿಪಿ ಅಥವಾ ತುಳುನಾಡಿನ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಖಂಡಿತ ನೋಡಿ, ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ತೆಂಗಿನ ತುರಿ, ನೋಡಿ, ಸಣ್ಣ ತುಂಡು ಹುಳಿ, 5 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಆಮೇಲೆ ನಾವು ಫ್ರೈ ಮಾಡಿಟ್ಟ ಈ ಮಸಾಲೆಯನ್ನು ತಣ್ಣಗಾದ ಮೇಲೆ ನಾವು ಹೀಗೆ ರುಬ್ಕೋಬೇಕು. ಇದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೋಬೇಕು. ನೋಡಿ, ಸ್ವಲ್ಪ ನೀರನ್ನು ಹಾಕಿ ರುಬ್ತೇನೆ. ಇಲ್ಲಿ ನೋಡಿ, ಬಸಳೆ ಕೂಡ ಬೆಂದಿದೆ. ನೋಡಿ, ಆ ಸೊಪ್ಪು ನೋಡಿ, ನಾವು ಮೊದಲೇ ಹಾಕುವಾಗ ಅದು ಮೇಲೆ ಇತ್ತು, ಈಗ ಅದು ನೋಡಿ ಬೆಂದು ಚೆನ್ನಾಗಿ ಮಿಕ್ಸ್ ಆಗ್ತಾ ಉಂಟು ಬಸಳೆಯ ದಂಟಿನ ಜೊತೆ. ಇವಾಗ ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೋಬೇಕು. ನೋಡಿ, ಈ ರುಬ್ಬಿದ ಮಸಾಲೆಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳುವ. ಈ ಹುರುಳಿಕಾಳು ಮತ್ತು ಬಸಳೆ ಅಂತೂ ಸೂಪರ್ ಆಗ್ತದೆ. ಇಲ್ಲಿ ನೋಡಿ, ಬಸಳೆ ದಂಟು ಕೂಡ ಬೆಂದಿದೆ. ಇವಾಗ ನಾವು ಈ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿದ ರೀತಿಯಲ್ಲಿ ನೀವು ಮಸಾಲೆ ಮತ್ತು ಮೊಳಕೆ ಬಂದ ಹುರುಳಿಕಾಳು ಒಳ್ಳೆ ಕಾಂಬಿನೇಷನ್. ನೋಡಿ, ಹೀಗೆ ನಾವು ತುಂಬ ತೆಳು ಮಾಡ್ಕೋಬಾರ್ದು. ನಾನು ಒಂದೇ 1 ಗ್ಲಾಸ್ ಆಗುವಷ್ಟು ನೀರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ತುಂಬ ತೆಳು ಸಾರಾದರೆ ಅಷ್ಟೇನು ರುಚಿ ಆಗೋದಿಲ್ಲ. ಸ್ವಲ್ಪ ಇದು ದಪ್ಪನೇ ಇರಬೇಕು. ಕುದಿಲಿಕ್ಕೆ ಮುಚ್ಚಿಡುವ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದಿದಿದೆ ನೋಡಿ. ಈ ಮಸಾಲ ಜೊತೆ ಒಳ್ಳೆ ಘಮ ಬರ್ತಾ ಉಂಟು. ಖಂಡಿತ ನೀವು ಬಸಳೆ ಸಿಕ್ಕಿದರೆ ಹುರುಳಿಕಾಳನ್ನು ಮೊಳಕೆ ಬರಿಸಿ ಈ ಥರ ಒಂದು ಸಾಂಬಾರು ಮಾಡಿ, ಮತ್ತು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಂಥದ್ದೇ ತುಳುನಾಡಿನ ರೆಸಿಪಿ, ಮಂಗಳೂರು ರೆಸಿಪಿ ನಾನು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ, ಅವನ್ನು ಒಮ್ಮೆ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ರುಚಿಯಾದ ಬಸಳೆ ಸಾಂಬಾರು ರೆಡಿ ಆಯಿತು. ಬಸಳೆ ಮತ್ತು ಮೊಳಕೆ ಬರಿಸಿದ ಹುರುಳಿಕಾಳು ತುಂಬ ದೇಹಕ್ಕೆ ತಂಪು. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.